ಅತ್ಯಾಧುನಿಕ ಮೊಬೈಲ್ ಫೋನ್ ಮತ್ತು ಉಪಕರಣಗಳ ಮಳಿಗೆ ವಿಕಿ ಮೊಬೈಲ್ ಮಂಗಳೂರಿನ ಸಿಟಿ ಸೆಂಟರ್ ಮಾಲ್ನಲ್ಲಿ ಉದ್ಘಾಟನೆಗೊಂಡಿತು. ಮಂಗಳೂರಿನ ಹೆಸರಾಂತ ಮಾಲ್ಗಳಲ್ಲಿ ಒಂದಾದ ಸಿಟಿ ಸೆಂಟರ್ನಲ್ಲಿ ಅತ್ಯಾಧುನಿಕ ಮೊಬೈಲ್ ಫೋನ್ ವಿಕಿ ಮೊಬೈಲ್ 4ನೇ ಶೋರೂಮ್ ಅನ್ನು ಮೇಯರ್ ಕವಿತಾ ಸನಿಲ್ ರಿಬ್ಬನ್ ಕತ್ತರಿಸುವ ಮೂಲಕ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ವಿಕಿ ಮೊಬೈಲ್ ಮಳಿಗೆ ಗ್ರಾಹಕರಿಗೆ ಉತ್ತಮ ಸೇವೆಯನ್ನ ನೀಡುವ ಮೂಲಕ ಅಭಿವೃದ್ಧಿ ಪಥದಲ್ಲಿ ಸಾಗಲಿ ಎಂದು ಶುಭ ಹಾರೈಸಿದ್ರು. ಭಾಗದಲ್ಲಿ ಇದೊಂದು ಉದ್ಘಾಟನೆಯಾಗಿದೆ. ಅದಕ್ಕೆ ನಾವೆಲ್ಲರೂ ಕೂಡ ಬಹಳಷ್ಟು ಸಂತೋಷ ಆಗ್ತದೆ. ಅದು ಮಾತ್ರ ಅಲ್ಲ, ಬಹುಶಃ ಇವತ್ತು ಮೊಬೈಲ್ ಶಾಪ್ ಅನ್ನ ಉದ್ಘಾಟನೆ ಮಾಡುವುದು ಮಾತ್ರ ಅಲ್ಲ, ಅದರ ಜೊತೆಗೆ ಗ್ರಾಹಕರಿಗೆ ಯಾವ ರೀತಿ ಅವರಿಗೆ ಅದರ ಸರ್ವಿಸ್ ಅನ್ನು ಕೊಡುವುದು ಬಹಳಷ್ಟು ಮುಖ್ಯವಾಗಿರ್ತದೆ. ಆ ನಿಟ್ಟಿನಲ್ಲಿ ಇಲ್ಲಿರ್ತಕ್ಕಂಥ ಎಲ್ಲ ಏನು ಇದಕ್ಕೆ ಸಂಬಂಧಪಟ್ಟವರಿದ್ದಾರೆ ಅವರಲ್ಲಿ ಒಳ್ಳೆಯ ಗ್ರಾಹಕರಿಗೆ ಬರುವತಕ್ಕಂಥ ಎಲ್ಲ ಗ್ರಾಹಕರಿಗೆ ಕೂಡ ಉತ್ತಮ ರೀತಿಯಲ್ಲಿ ಅವರಿಗೆ ಅದರ ಪ್ರಯೋಜನ ಕೊಡುವಲ್ಲಿ, ಅದು ಮಾತ್ರ ಅಲ್ಲ ಅವರಿಗೆ ಒಳ್ಳೆ ಸರ್ವಿಸ್ ಕೊಡುವಲ್ಲಿ ತಾವು ಯಶಸ್ವಿಯಾಗಿ. ಇದೇ ವೇಳೆ ಮಂಗಳೂರು ದಕ್ಷಿಣ ಕ್ಷೇತ್ರ ಬಿಜೆಪಿ ಅಧ್ಯಕ್ಷ ಡಿ ವೇದವ್ಯಾಸ್ ಕಾಮತ್ ಮಾತನಾಡಿ, ಉಡುಪಿ ಮತ್ತು ಕುಂದಾಪುರದಲ್ಲಿ ಮೊಬೈಲ್ ಮಾರಾಟ ಮತ್ತು ಸೇವೆಯಲ್ಲಿ ಹೆಸರುವಾಸಿಯಾಗಿರುವ ವಿಕಿ ಮೊಬೈಲ್ ಮಂಗಳೂರಿನಲ್ಲಿ ಕೂಡ ಗ್ರಾಹಕರ ಉತ್ತಮ ಸೇವೆಯನ್ನ ನೀಡುವಂತಾಗಲಿ ಎಂದರು. ಮಂಗಳೂರಿನ ಜನತೆ ಅವರಿಗೆ ಸಹಕಾರವನ್ನು ಕೊಡಬೇಕು. ಇವರಿಗೆ ಅತ್ಯಧಿಕವಾಗಿ ಮೊಬೈಲ್ನ ಏನು ಮಳಿಗೆಯಲ್ಲಿ ಅವರಿಗೆ ಅವರ ಉದ್ಯಮಗಳು ಬಹಳ ಯಶಸ್ವಿಯಾಗಿ ಆಗಬೇಕು ಅಂತೇಳಿ ಆ ಭಗವಂತನ ಹತ್ರ ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಏನು ಉಡುಪಿ ಮತ್ತು ಕುಂದಾಪುರದಿಂದ ಮಂಗಳೂರಿಗೆ ಬಂದಿದ್ದಾರೆ. ಹಾಗಿರುವಾಗ ನಮ್ಮ ಈ ಮಂಗಳೂರು ಇತರ ಪ್ರದೇಶದವರಿಗೂ ಕೂಡ ಬಹಳ ಆದ್ಯತೆಯನ್ನು ನೀಡಿ ಅವರಿಗೆ ಸಹಕಾರ ಕೊಡುವಂಥದ್ದು ಈ ಹಳೆಯ ಪದ್ಧತಿ. ಅದೇ ರೀತಿಯಲ್ಲಿ ಇವರು ಇಲ್ಲಿ ಬಂದಾಗ ಅವರ ಯಶಸ್ಸನ್ನು ಕಾಣಲಿ, ಅವರ ಮನಸ್ಸಿನಲ್ಲಿ ಯಾವ ಇಚ್ಛಾಶಕ್ತಿ ಇದೆ ಆ ಇಚ್ಛಾಶಕ್ತಿ ಎಲ್ಲ ಪೂರ್ಣಗೊಳ್ಳಲಿ ಅಂತೇಳಿ ವಿಶೇಷವಾಗಿ ಪ್ರಾರ್ಥಿಸುತ್ತಾರೆ. ಮಾಲಕ ವಿವೇಕ್ ಜಿ ಸುವರ್ಣ ಮಾತನಾಡಿ, ವಿಕಿ ಮೊಬೈಲ್ 4ನೇ ಮಳಿಗೆಯಾಗಿದ್ದು ಇಲ್ಲಿ ಎಲ್ಲಾ ಪ್ರತಿಷ್ಠಿತ ಕಂಪನಿಗಳ ಮೊಬೈಲ್ಗಳನ್ನ ಮಾರಾಟ ಮಾಡಲಾಗುತ್ತಿದೆ ಎಂದು ಅವರು ಹೇಳಿದ್ರು. 4ನೇ ಬ್ರಾಂಚಸ್ ಮಂಗಳೂರಲ್ಲಿ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ ಇವತ್ತಿಂದ. ನಮ್ಮಲ್ಲಿ ಎಲ್ಲ ಬ್ರ್ಯಾಂಡ್ನ ಮೊಬೈಲ್ಗಳು ಎಲ್ಲ ಅಂಗಡಿಗಿಂತ ಅತಿ ಕಡಿಮೆ ಬೆಲೆಯಲ್ಲಿ ದೊರೆಯುತ್ತದೆ. ಅದೇ ರೀತಿಯಲ್ಲಿ ಕಸ್ಟಮರಿಗೆ ಉತ್ತಮವಾದ ಸರ್ವಿಸಸ್ಸು, ಅದೇ ರೀತಿಯಲ್ಲಿ ಫ್ರೀ ಗಿಫ್ಟ್ಸ್ ಹಾಗೂ ಸ್ಪೆಷಲ್ ಆಫರ್ ಕೊಡ್ತೇವೆ. ಉಡುಪಿ ಹಾಗೂ ಕುಂದಾಪುರದ ಜನತೆ ನಮಗೆ ತುಂಬ ರೀತಿಯಲ್ಲಿ ಸಪೋರ್ಟ್ ಮಾಡಿದ್ದಾರೆ. ಮಂಗಳೂರಲ್ಲಿ ಕೂಡ ನಾವು ಜನರ ಸಪೋರ್ಟನ್ನು ಅಷ್ಟೇ ಕೇಳ್ತಾ ಇದ್ದೀವಿ. ಕಟಪಾಡಿಯ ಮಂತ್ರದೇವತೆ ಸನ್ನಿಧಿಯ ಟ್ರಸ್ಟಿ ಸುಧಾಮ ಶ್ರಿಯಾನ್ ದೀಪ ಬೆಳಗಿಸಿ ಉದ್ಘಾಟಿಸಿದ್ರು. ಈ ವೇಳೆ ಅಂಬಲಪಾಡಿಯ ಜನಾರ್ದನ ಮಹಾಕಾಳಿ ದೇವಳದ ಗಿರೀಶ್ ಪಾತ್ರಿ, ಉಪಮೇಯರ್ ರಜನೀಶ್ ಕಾಪಿಕಾಡ್, ಕಾರ್ಪೊರೇಟರ್ ದೀಪಕ್ ಪೂಜಾರಿ, ಯುವ ಮೋರ್ಚಾ ಅಧ್ಯಕ್ಷ ಸಂದೀಪ್ ಶೆಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು. ನೋಕಿಯಾ, ಸ್ಯಾಮ್ಸಂಗ್, ಲೆನೆವೋ, ವಿವೋ, ಲಾವಾ ಹೀಗೆ ಎಲ್ಲಾ ಪ್ರತಿಷ್ಠಿತ ಕಂಪನಿಗಳ ಮೊಬೈಲ್ಗಳನ್ನು ಮಾರಾಟ ಮಾಡಲಾಗುತ್ತಿದೆ. ಈ ತಿಂಗಳ ಅವಧಿಯಲ್ಲಿ ಮೊಬೈಲ್ ಖರೀದಿಸಿದರೆ ವಿಶೇಷ ಕೊಡುಗೆಯನ್ನ ನೀಡಲಾಗುತ್ತಿದೆ ಎಂದು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಶರಸಾಲಿಯನ್ ವಿ4 ನ್ಯೂಸ್ 24/7 ಮಂಗಳೂರು.